ತಾಲೂಕಿನ ನಿಡಗಲ್ ಹೋಬಳಿ ಮುಗದಾಳಬೆಟ್ಟ ಗ್ರಾಮದಲ್ಲಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಜಯಂತಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಡಗಲ್ಲು ವಾಲ್ಮೀಕಿ ಆಶ್ರಮದ ಪೀಠಾಧ್ಯಕ್ಷರಾದ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ ಸ್ವಾಮೀಜಿಗಳು ಮಾತನಾಡಿ, ವಿಶ್ವಕ್ಕೆ ರಾಮಾಯಣ ಗ್ರಂಥವನ್ನು ಕೊಡುಗೆಯಾಗಿ ನೀಡಿದ ಕೀರ್ತಿ ವಾಲ್ಮೀಕಿ ಋಷಿ ಮುನಿಗಳಿಗೆ ಸಲ್ಲುತ್ತದೆ ಎಂದರು. ಹಾಗೂ ವಾಲ್ಮೀಕಿ ಮಹರ್ಷಿಯವರು ಒಬ್ಬ ದಾರ್ಶನಿಕ ಮಹಾನ್ ಜ್ಞಾನಿ, ಆದರ್ಶ ಪುರುಷ, ವಿಶ್ವದ ಮೊದಲ ಕವಿ. ಅವರ ಆದರ್ಶ ತತ್ವಗಳು ಅವರ ಮಹಾನ್ ಗ್ರಂಥವೇ ಸಾಕ್ಷಿಯಾಗಿದೆ. ಜಗತ್ತಿಗೆ ರಾಮ, ಲಕ್ಷ್ಮಣ, ಸೀತೆ, ಹನುಮಂತ, ಲವಕುಶರನ್ನು ಪರಿಚಯಿಸಿದ ಕೀರ್ತಿ ಭಗವಾನ್ ವಾಲ್ಮೀಕಿ ಮುನಿಗಳಿಗೆ ಸಲ್ಲುತ್ತದೆ. ಅಂತಹ ಜ್ಞಾನಿಗಳ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಮುಗದಾಳಬೆಟ್ಟ ಗ್ರಾಮದ ಜನತೆಗೆ ಶುಭವಾಗಲಿ. ಮಹರ್ಷಿ ವಾಲ್ಮೀಕಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರೆ ಸಾಲದು, ಅವರ ಆದರ್ಶಗಳನ್ನು ನಿಮ್ಮ ನಿಜ ಜೀವನದಲ್ಲಿ ಮೈಗೂಡಿಸಿಕೊಳ್ಳಿ. ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಹಾಗೂ ಕಡ್ಡಾಯ ಶಿಕ್ಷಣ ಕೊಡಿಸಿ ಉತ್ತಮ ಹಾದಿಯಲ್ಲಿ ನಡೆಯಲು ವಾಲ್ಮೀಕಿ ತತ್ವಗಳನ್ನು ರೂಪಿಸಿಕೊಳ್ಳಿ, ಅವರ ಆದರ್ಶಗಳನ್ನು ಪಾಲಿಸಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಹಿಳೆಯರು ಕುಂಭಗಳೊಂದಿಗೆ ಮೆರವಣಿಗೆಯ ಮೂಲಕ ಸಾಗಿ ವಾಲ್ಮೀಕಿ ಮುನಿಗಳಿಗೆ ಪೂಜೆ ಮಾಡಿ, ಕಲಾ ತಂಡ ಮತ್ತು ವಾದ್ಯಗಳೊಂದಿಗೆ ವೀರಗಾಸೆ, ಡೊಳ್ಳು ಕುಣಿತ, ಚಿಲಿಪಿಲಿ ಗೊಂಬೆ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಟಿಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಡಿ ಮಂಜುನಾಥ, ಅಧ್ಯಕ್ಷೆ ಓಬಮ್ಮ, ವಾಲ್ಮೀಕಿ ಜಾಗೃತಿ ವೇದಿಕೆಯ ಅಧ್ಯಕ್ಷ ಪಾಳೆಗಾರ್ ಲೋಕೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹೇಶ್ ಎಂ, ಪ್ರಮೀಳಾ ನರಸಿಂಹಮೂರ್ತಿ, ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸಣ್ಣಪ್ಪ ಗೌಡ, ಈರಣ್ಣ, ಮುಖಂಡರಾದ ಡಿ ರಾಮಪ್ಪ, ಭಾಸ್ಕರ್ ನಾಯಕ, ಆರ್ ರಮೇಶ್ ನಾಯಕ, ಸಣ್ಣರಾಮಯ್ಯ, ಆರ್ ಎನ್ ಲಿಂಗಪ್ಪ, ಓಂಕಾರ ನಾಯಕ, ರಮೇಶ್ ತಳವಾರ, ಸಣ್ಣರಾಮಪ್ಪ, ನಿವೃತ್ತ ಸೈನಿಕ ಅನಂತಯ್ಯ, ಮಾರತಣ್ಣ, ಶಿವಣ್ಣ, ಪಾಲಯ್ಯ, ಎಂಎನ್ ಮೂರ್ತಿ, ಕರಿಯಣ್ಣ, ರಮೇಶ್, ರೈತ ಮುಖಂಡ ವಿಜಯ ನರಸಿಂಹ, ಭೀಮಕ್ಕ, ಪವಿತ್ರ, ಅಂಬಿಕಾ, ಮಹೇಶ್, ಅಕ್ಕಮ್ಮ, ಭೀಮಕ್ಕ, ಪಾರ್ವತಮ್ಮ, ಈಶ್ವರಮ್ಮ, ನಾಗರತ್ನಮ್ಮ ಮತ್ತಿತರರು ಹಾಜರಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ ತಾಲೂಕು.